ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ಇವತ್ತು ದೂರ ಟ್ರಾವೆಲಿಂಗ್ ಮಾಡೋದು. ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟರ್ ನಡೆದರೆ ಒಂದು ಗೋಶಾಲೆ ಉಂಟು. ಗೋಶಾಲೆ ಗೊತ್ತುಂಟಲ್ಲ, ಅದು ಉಂಟು, ಅಮೃತಧಾರೆ ಗೋಶಾಲೆ ಅಂತ. ಅಲ್ಲಿಗೆ ಇವತ್ತು ಟ್ರಾವೆಲಿಂಗ್ ಮಾಡೋದು. ಈ ವಿಡಿಯೋ ಆಲ್ರೆಡಿ ತುಳುವಿನಲ್ಲಿ ಅಪ್ಲೋಡ್ ಮಾಡಿದ್ದೀನಿ 1 ತಿಂಗಳ ಮುಂದೆ. ಇದು ಮತ್ತೆ ನಾನು ಕನ್ನಡದಲ್ಲಿ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಬೇಕು. ಇನ್ಮೇಲೆ ವಾಯ್ಸ್ ಓವರ್ ವಿಡಿಯೋ ಎಲ್ಲ ಕೊಡೋದಿಲ್ಲ, ಡೈರೆಕ್ಟ್ ವಿಡಿಯೋ ಮಾಡೋದು. ಇವತ್ತು ನಾವು ಗೋಶಾಲೆಗೆ ಹೋಗುವ. ಒಳ್ಳೆ ಬಿಸಿಲಿತ್ತು ಆ ಟೈಮಲ್ಲಿ, ನಾನು ಹೋದ ಟೈಮಲ್ಲಿ. ನಾನು ಮತ್ತು ನನ್ನ ತಮ್ಮ ಇದ್ದಾನೆ, ಚಿಕ್ಕ ತಮ್ಮ. ಅವನೊಟ್ಟಿಗೆ ನಾವು ಇಬ್ಬರು ಓದೋದು. ಒಂದು 12 ಗಂಟೆ ಅಂದಾಜು ಓದೋದು. ಈಗ ಸೀದಾ ನಾವು ಗೋಶಾಲೆಗೆ ಹೋಗುವ. ನನ್ನ ಮನೆಯಿಂದ ಗೋಶಾಲೆಗೆ ಹತ್ತಿರ ಇರುವುದು, ಅಮೃತಧಾರೆ ಗೋಶಾಲೆಗೆ ಹತ್ತಿರ. ನೀವು ಬರಬೇಕಾದ್ರೆ ಪೆರ್ಲಕ್ಕೆ ಬಂದು ಪೆರ್ಲೆಯಿಂದ ಶ್ರೀ ಮಾಳಿಂಗೇಶ್ವರ ಟೆಂಪಲ್ ಬಜಕುಡ್ಲು ಅಂತ ಒಂದು ರೂಟ್ ಉಂಟು, ಆ ರೂಟಾಗಿ ಬರಬೇಕು. ಇಲ್ಲಾದರೆ ಗೂಗಲ್ ಮ್ಯಾಪ್ ಲಿಂಕ್ ಕೆಳಗೆ ಕೊಟ್ಟಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಈಗ ಮೇಲಾಣೆ ನಡೆದುಕೊಂಡು ಹೋಗುವ. ನನ್ನೊಟ್ಟಿಗೆ ನನ್ನ ತಮ್ಮ ಇದ್ದೇನೆ, ತಮ್ಮನ ಹೆಸರು ಅಂಕಿತ್ ಜಿ ಅಂತ. ಅಲ್ಲಿ ಗ್ರೀನ್ ಶೀಟ್ ಒಂದು ಕಾಣ್ತದಲ್ಲ, ಅದುವೇ ಗೋಶಾಲೆ. ಅಲ್ಲಿಗೆ ಇನ್ನು 1.5 ಕಿಲೋಮೀಟರ್ ಉಂಟು ನಡೀಲಿಕ್ಕೆ. ನಾನು ಹೋಗುವ ಟೈಮ್ಗೆ ಒಳ್ಳೆ ಬಿಸಿಲಿತ್ತು. ಈಗ ಮೇಲಾಣೆ ನಡೆದುಕೊಂಡು ಗೋಶಾಲೆಗೆ ಹೋಗುವ, ಅಮೃತಧಾರೆ ಗೋಶಾಲೆ. ಇದು ಯಾವ ಜಿಲ್ಲೆಯಲ್ಲಿ ಇರೋದು? ಕಾಸರಗೋಡು ಜಿಲ್ಲೆಯಲ್ಲಿ ಇರೋದು ಇದು ಗೋಶಾಲೆ. ಇನ್ನು ಗೋಶಾಲೆಗೆ ಎಷ್ಟು ಕಿಲೋಮೀಟರ್ ಉಂಟು? 1.5 ಕಿಲೋಮೀಟರ್ ಇರುವುದು. ಅಲ್ಲಿ ಝೂಮ್ ಮಾಡುವುದು ಗ್ರೀನ್ ಶೀಟ್ ಕಾಣ್ತದಲ್ಲ, ಅದುವೇ ಗೋಶಾಲೆ. ಅಲ್ಲಿಗೆ ಇನ್ನು 1.5 ಕಿಲೋಮೀಟರ್ ನಡೀಲಿಕೊಂಡು ನನ್ನೊಟ್ಟಿಗೆ ನನ್ನ ತಮ್ಮ ಇದ್ದಾನೆ. ತಮ್ಮನ ಹೆಸರು ಅಂಕಿತ್ ಜಿ ಅಂತ, ನನ್ನ ಹೆಸರು ಅಶ್ವಥ್ ಜಿ ಅಂತ. ಮೇಲಾಣೆ ನಡೆದುಕೊಂಡು ಇವತ್ತು ಹೋಗುವ. ಒಳ್ಳೆ ರೀತಿಯಲ್ಲಿ ಬಿಸಿಲಿತ್ತು ನಾನು ಹೋಗುವ ಟೈಮಲ್ಲಿ. 1 ತಿಂಗಳು ಮುಂದೆ ಹೋದದಲ್ಲ, ಆಗ ಒಂದು ಒಳ್ಳೆ ರೀತಿಯಲ್ಲಿ ಬಿಸಿಲಿತ್ತು. ಮೇಲಾಣೆ ನಡೆದುಕೊಂಡು ಹೋಗುವ. ಇನ್ನೂ ಸಹ ನಮಗೆ 1.5 ಕಿಲೋಮೀಟರ್ ನಡೀಲಿಕ್ಕೆ ಉಂಟು. ಮೇಲಾಣೆ ನಡೆಯುವ ಗೋಶಾಲೆಗೆ, ಅಮೃತಧಾರೆ ಗೋಶಾಲೆಗೆ. ನಾನು ಹೋದದ್ದು ಶಾರ್ಟ್ ಕಟ್ಟಲ್ಲಿ. ನೀವು ಬರಬೇಕಾದ್ರೆ ಪೆರ್ಲಕ್ಕೆ ಬಂದು ಹೋಗಬೇಕು. ಇಲ್ಲಾದರೆ ಗೂಗಲ್ ಮ್ಯಾಪ್ ಲಿಂಕ್ ಕೆಳಗೆ ಕೊಟ್ಟಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಮೇಲಾಣೆ ನಡೆದುಕೊಂಡು ಹೋಗುವ. ನಾನು ಯಾವತ್ತು ಹೋಗುವ ಟೈಮು, ಇಲ್ಲಿಗೆ ಹೋದರೆ ಶ್ರೀ ಮಾಳಿಂಗೇಶ್ವರ ಟೆಂಪಲ್ ಬಜಕುಡ್ಲ ಟೆಂಪಲ್ ಸಿಗ್ತದೆ. ಅದು ನಿಮಗೆ ಗೊತ್ತಿರಬೇಕು. ಅದು ನೀವು ಮಾರ್ಚ್ ತಿಂಗಳಲ್ಲಿ ಅಲ್ಲಿ ಜಾತ್ರೆ ಆಗ್ತದೆ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅಲ್ಲಿ ಜಾತ್ರೆ ಆಗ್ತದೆ ಆ ಮಾಳಿಂಗೇಶ್ವರ ಟೆಂಪಲಲ್ಲಿ. ರಥೋತ್ಸವ ಎಲ್ಲ ಉಂಟು ಆ ಟೆಂಪಲಲ್ಲಿ. ಆ ಮೇಲಾಣೆ ನಡೆದುಕೊಂಡು ಇವತ್ತು ಗೋಶಾಲೆಗೆ ಹೋಗುವ. ಮೇಲಾಣೆ ಇನ್ನು ಸಹ ಖಾಲಿ 1.5 ಕಿಲೋಮೀಟರ್ ನಡೆದರೆ ಆ ಪ್ಲೇಸಿಗೆ ಎತ್ತುತ್ತದೆ. ಈಗ ನಾನು ಗೋಶಾಲೆ ಹೋಗುವ ದಾರಿಗೆ ಎತ್ತಿದೆ. ಇಲ್ಲಿ ಗೇಟ್ ಕಾಣ್ತದಲ್ಲ, ಇದು ಅಮೃತಧಾರೆ ಗೋಶಾಲೆಗೆ ಹೋಗುವ ಗೇಟ್. ಇಲ್ಲಿ ಬೋರ್ಡ್ ಸಹ ಉಂಟು, ಅಮೃತಧಾರೆ ಗೋಶಾಲೆ ಬಜಕುಡ್ಲ ಅಂತ ಇಂಗ್ಲೀಷಲ್ಲಿ ಸಹ ಬರೆದುಂಟು. ಇಲ್ಲಿಯಾಗಿ ಹೋದರೆ ಗೋಶಾಲೆಗೆ ಎತ್ತುತ್ತದೆ. ಜಸ್ಟ್ 10 ನಿಮಿಷ ಇರುವುದು ನಡೀಲಿಕ್ಕೆ. ಇಲ್ಲಾದರೆ ಗಾಡಿ ಸಹ ಎಲ್ಲ ಹೋಗ್ತದೆ, ಗಾಡಿಯಲ್ಲಿ ಸ್ವಲ್ಪ ಇರುವುದು. ಮೇಲನೆ ನಡೆದುಕೊಂಡು ನಾವು ಅಲ್ಲಿಯಾಗಿ ಹೋಗುವ. ಇಲ್ಲಿಯಾಗಿ ಡೀಟೇಲ್ಸ್ ಹೇಳ್ತೇನೆ. ಕೆಳಗೆ ರೂಟು ನಡುಬೈಲು ಬೆದ್ರಂಪಾಲ. ಮೇಲೆಯಿಂದ ಬರುವಾಗ ನಾವು ಇಲ್ಲಿ ಕಾಣ್ತದಲ್ಲ ಮೇಲೆಯಿಂದ, ಇದು ಪೆರ್ಲ. ಹಾಗೆ ಹೇಳ್ದ, ಪೆರ್ಲದಿಂದ ಬರುವಾಗ ಇಲ್ಲಿಯಾಗಿ ಬರಬೇಕು. ನಾವು ಬೆದ್ರಂಪಾಲ ಆಗಿ ಬರುವಾಗ ಇಲ್ಲೊಂದು ಶಾರ್ಟ್ ಕಟ್ ಉಂಟು, ಅಲ್ಲಿಯಾಗಿ ನಡೆದುಕೊಂಡು ಬರಬೇಕು. ಈಗ ನಾವು ಗೋಶಾಲೆಗೆ ಹೋಗುವ. ಮೇಲಾಣೆ ನಡೆದುಕೊಂಡು ಖಾಲಿ 10 ನಿಮಿಷ ನಡೀಲಿಕ್ಕೆ ಇರುವುದು. ಸ್ವಲ್ಪ ಚಡವೆಲ್ಲ ಉಂಟು. ಇಲ್ಲಿ ಕ್ಲಿಯರ್ ಆಗಿ ಬರ್ದುಂಟು ಅಮೃತಧಾರೆ ಗೋಶಾಲೆ ಅಂತ. ನೀವೇ ನೋಡಿ, ಕ್ಲಿಯರ್ ಆಗಿ ನೋಡಿ. ನನ್ನ ತಮ್ಮ ಸಹ ಇದ್ದ. ಮೇಲಾಣೆ ನಡೆದುಕೊಂಡು ನಾವು ಅಲ್ಲಿಯಾಗಿ ಹೋಗುವ. ಒಳ್ಳೆ ರೀತಿಯಲ್ಲಿ ಬಿಸಿಲಿತ್ತು. ಮೇಲಾಣೆ ಹೋಗುವ. ಗೇಟ್ ತೆಗೆಯುವಾಗನೇ ಆಚೆ ಸೈಡ್ ದನಗಳಿಗೆ ಹಾಕುವ ಹುಲ್ಲಿನ ಕೃಷಿ ಉಂಟು. ಅಲ್ಲಿ ಯಾರೋ ಇದ್ದಾರಂತ ಕಾಣ್ತದೆ, ಸೌಂಡ್ ಕೇಳ್ತದೆ, ಯಾರೋ ಕೆಲಸ ಮಾಡ್ತಿದ್ದಾರೆ. ಇಲ್ಲಿಂದ ಖಾಲಿ 10 ನಿಮಿಷ ಇರುವುದು ನಡೀಲಿಕ್ಕೆ. ಮೇಲಾಣೆ ನಡೆದುಕೊಂಡು ಹೋಗುವ. ಒಳ್ಳೆ ರೀತಿಯ ರೋಡ್, ಮಣ್ಣಿನ ರೋಡು. ಮೇಲಾಣೆ ನಡೆದುಕೊಂಡು ಹೋಗುವಾಗ ಒಳ್ಳೆ ರೀತಿಯಲ್ಲಿ ಬಿಸಿಲಿತ್ತು. ನಾನು ಮತ್ತು ತಮ್ಮ ಹೋಗುವಾಗ ಮೇಲಾಣೆ ನಡೆದುಕೊಂಡು ಹೋಗುವ. ನಮಗೆ ಝೂಮ್ ಮಾಡಿ ನಿಮಗೆ ತೋರಿಸ್ತೇನೆ, ನೀವೇ ನೋಡಿ. ಆ ಗ್ರೀನ್ ಶೀಟ್ ಕ್ಲಿಯರ್ ಆಗಿ ಕಾಣ್ತದಲ್ಲ, ಅದುವೇ ಗೋಶಾಲೆ. ಅಲ್ಲಿಗೆ ಹೋಗಬೇಕು. ಇನ್ನು ಖಾಲಿ 10 ನಿಮಿಷ ಇರುವುದು. ರೋಡನ್ನು ಒಳ್ಳೆ ರೀತಿ ಕಲ್ಲು ಹಾಕಿ ಸೆಟ್ ಮಾಡಿ ಇಟ್ಟಿದ್ದಾರೆ, ನೀವೇ ನೋಡಿ. ನಮ್ಮ ಕೆಂಪು ಕಲ್ಲು ಹಾಕಿ ಒಳ್ಳೆ ರೀತಿ ಸೆಟ್ ಮಾಡಿ ಇಟ್ಟಿದ್ದಾರೆ. ಮೇಲಾಣೆ ನಡೆದುಕೊಂಡು ಹೋಗುವ. ಇನ್ನು ಸ್ವಲ್ಪ ಇರುವುದು. ಖಾಲಿ 5 ನಿಮಿಷ ನಡೀತಾರೆ ಆ ಪ್ಲೇಸಿಗೆ ಎತ್ತುತ್ತದೆ. ಮೇಲಾಣೆ ನಡೆದುಕೊಂಡು ಹೋಗುವ. ಇನ್ನೊಂದು ಟರ್ನ್ ಉಂಟು, ಆ ಟರ್ನ್ ಕಳೆದರೆ ಆ ಪ್ಲೇಸಿಗೆ ಎತ್ತುತ್ತದೆ, ನೀವೇ ನೋಡಿ. ಒಂದು ಒಳ್ಳೆ ರೀತಿಯ ಗೋಶಾಲೆ. ನಾನು 2ನೇ ಸತಿ ಗೋಶಾಲೆಗೆ ಹೋಗುವುದು. ಮೇಲಾಣೆ ಹೋಗುವ ಗೈಸ್. ಇದು ಅಮೃತಧಾರೆ ಗೋಶಾಲೆ ಬಜಕುಡ್ಲು. ಕ್ಲಿಯರ್ ಆಗಿ ನೋಡಿ. ಒಮ್ಮೆ ನಡೆದುಕೊಂಡು ಹೋಗಿ ಸುತ್ತಿ ನೋಡಿ ಬರುವ ಯಾವ ರೀತಿ ಉಂಟು. ಸಾಧಾರಣ ದನ ಇತ್ತು, ದೊಡ್ಡ ದನ. ಮೇಲಾಣೆ ನಡೆದುಕೊಂಡು ಒಮ್ಮೆ ನೋಡಿ ಬರುವ. ಇಲ್ಲಿಗೆ ಎತ್ತುವಾಗ 1:30 ಆಯಿತು. ನಾನು ಮತ್ತು ತಮ್ಮ ಮೇಲಾಣೆ ಒಮ್ಮೆ ನೋಡಿ ಬರುವ.
ಮಾಡೋದು. ಅಮೃತಧಾರೆ ಗೋಶಾಲೆ ನೋಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಿಮಗೆ 7 ಗಂಟೆಗೆ ರಪ್ಕ ಅಂತ ವಿಡಿಯೋ ಬರ್ತದೆ. ಅಲ್ಲಿವರೆಗೆ ಎಲ್ಲರಿಗೆ ಬಾಯ್ ಬಾಯ್.